ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ದ ಪದ ಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಸಪ್ತತಿ ಸಪ್ತತಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಿಲನ ಸಕಲ ಗುರು ನಮನ ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯಾಭಿನಂದನ ಅಭಿವಂದನ ಗುರು ಸ್ಮರಣಾಭಿನಂದನ ಅಭಿವಂದನ 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 ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಮಗರಿ ಸನಿ ದಬ ನಿದಬ ಮಗರಿ ಸನಿ 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 ಹರಿ 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 ಬಬ 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 ಬನಿ 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 ಸಪ್ತತಿ ಸಪ್ತತಿ ಸಪ್ತತಿ. ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಸಹೃದಯ ಬಂಧುಗಳಿಗೆ ಹೃದಯ ಸ್ಪರ್ಶಿ ಸ್ವಾಗತ. ವಿದ್ವಾನ್ ಪಿ ಮಧೂರು ಬಾಲಸುಬ್ರಹ್ಮಣ್ಯಂ ಅವರ 7 ದಶಕಗಳ ಸಂಗೀತ ಕ್ಷೇತ್ರದ ಸಾಧನೆಯನ್ನು ದಾಖಲೀಕರಣಕ್ಕೋಸ್ಕರ ಸ್ಪಂದನ ವಾಹಿನಿ ವಿಶೇಷ ಮುತುವರ್ಜಿಯಿಂದ ಮಧುರು ಮಾಧುರ್ಯ ಗಾನಯಾನಿಸರಣ 15ರ ಈ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಮರಳಿ ಮರಳಿ ಬರುತ್ತಿದೆ, ಕಷ್ಟ ಕಾರ್ಪಣ್ಯಗಳನ್ನು ಮರೆಸುತ್ತಿದೆ, ಗಾನಯಾನದ ನಾವೆಯಲ್ಲಿ ತಮ್ಮನ್ನು ಕೊಂಡೊಯ್ಯುತ್ತಿದೆ. ಈ ಒಂದು 2021 ತಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ತರಲಿ ಅಂತ ವಿದ್ವಾನ್ ಪಿ ಮಧೂರು ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ಹಾಗೂ ಸ್ಪಂದನ ವಾಹಿನಿ ಶುಭ ಹಾರೈಸ್ತಾ ಇದೆ. ವೀಕ್ಷಕರೇ, ಇಂದಿನ ಮಧುರು ಮಾಧುರ್ಯದ ಗಾನಯಾನ ಸರಣಿಯ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ಮಂಗಳೂರಿನ ಪ್ರಖ್ಯಾತ ನ್ಯಾಯವಾದಿ ಶ್ರೀ ಅನಂತಕೃಷ್ಣ ಉಡುಪ ನಮ್ಮ ಜೊತೆ ಇದ್ದಾರೆ. ಅವರನ್ನು ತಮ್ಮೆಲ್ಲರನ್ನ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಲು ಕೋರಿಕೊಳ್ತಾ ಇದ್ದೇನೆ. ಮಧುರು ಮಾಧುರ್ಯ ಈ ಸಂಸ್ಥೆಯವರು ನಡೆಸುವಂತಹ ಈ ಕೆಲಸ ಇದೊಂದು ಬಹಳ ಶ್ಲಾಘನೀಯವಾದದ್ದು ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತದೆ. ಅಭಿನಂದನೆ. ಸಂಗೀತ ಕ್ಷೇತ್ರದಲ್ಲಿ ದುಡಿದಂತಹ ಎಲ್ಲರನ್ನೂ ಗುರುತಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಮತ್ತೆ ತಾನು ಅಭಿನಂದನೆ ಸ್ವೀಕರಿಸ್ತೇನೆ ಅಂತ ಹೇಳುವಂಥ ಒಂದು ಈ ಮನೋಭಾವ ಇದು ನಿಜವಾಗಲೂ ಮಾದರಿ ಅಂತ ನನಗೆ ಅನ್ನಿಸ್ತದೆ. ಅದರಲ್ಲೂ ಈ ಕಾರ್ಯವನ್ನು ಕೈಗೆತ್ತಿಕೊಂಡಲ್ಲಿ ಬಹಳ ಸಂತೋಷವಾಗುವುದೇನು ಅಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ, ಕಾಸರಗೋಡಿನಲ್ಲಿ ಮತ್ತು ಸುತ್ತಮುತ್ತದ ಪರಿಸರದಲ್ಲಿ ಇಷ್ಟೊಂದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳು ಇದ್ದಾರಾ ಅಂತ ಹೇಳುವಂಥ ಒಂದು ಆಶ್ಚರ್ಯ ಆಗ್ತದೆ. ಬಹಳಷ್ಟು ಜನ ಸಂಗೀತಗಾರರು ಎಲೆಮರೆ ಕಾಯಿಯಾಗಿ ಅವರ ಸೇವೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು ನೋಡಿದರೆ, ಅವರನ್ನು ಬೆಳಕಿಗೆ ತರಬೇಕು, ಅವರನ್ನು ಜನರಿಗೆ ಪರಿಚಯಿಸಬೇಕು, ಅವರ ಬಗ್ಗೆ ತಿಳಿ ಹೇಳಬೇಕು. ಈಗಿನ ಸಂಗೀತದ ಜನರಿಗೆ ಅಥವಾ ಸಂಗೀತದ ವಿದ್ಯಾರ್ಥಿಗಳಿಗೆ ಇವರ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳುವಂತಹ ಒಂದು ಈ ಮನೋಭಾವ ನಿಜವಾಗಲೂ ಉದಾತ್ತವಾದದ್ದು ಹಾಗೂ ಇದು ತುಂಬ ಶ್ಲಾಘನೀಯವಾದದ್ದು ಅಂತ ನನಗೆ ಅನಿಸ್ತದೆ. ಆ ಮಟ್ಟಿಗೆ ನಾನು ಮಧುರು ಸರಿಗೆ ಬಹಳ ದೊಡ್ಡ ಕೃತಜ್ಞತೆಯನ್ನು ಹೇಳಬೇಕಾಗ್ತದೆ. ಇಂಥ ಒಂದು ಮಧುರು ಮಾಧುರ್ಯ ಇವರ ಈ ಕೆಲಸ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿಯೇ ಸೀಮಿತಗೊಂಡು, ಈ ಅಭಿನಂದನಾ ಕಾರ್ಯಕ್ರಮಗಳು ಅಥವಾ ಈ ಒಂದು ಕಾರ್ಯಕ್ರಮಗಳು ಮುಗಿದ ನಂತರ ಅಲ್ಲಿಗೆ ಇದು ತಟಸ್ಥವಾಗಿದೆ. ಇನ್ನು ಬರುವ ವರ್ಷಗಳಲ್ಲಿ ಸಹ ಇಂತಹ ಮಾದರಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಹಳಷ್ಟು ಹೆಚ್ಚಿನ ಸಂಗೀತ ಪ್ರೋತ್ಸಾಹ ನೀಡಿ ಈ ಕಾರ್ಯ ಮುಂದುವರಿಬೇಕು ಅಂತ ನಾನು ಮನತುಂಬಿ ಹಾರೈಸಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವೀಕ್ಷಕರೇ, ತಮಗೆಲ್ಲ ತಿಳಿದಿರುವಂತೆ ಈ ಕಾರ್ಯಕ್ರಮ 2
ಹಂತಗಳಲ್ಲಿ ಪ್ರಸಾರಗೊಳ್ತಾ ಇದೆ. ಒಂದು ಹಂತದಲ್ಲಿ ನಾವು ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರುವಂತಹ ಗುರುಶ್ರೇಷ್ಠರನ್ನು ನೆನಪಿಸಿಕೊಂಡು ಅವರ ನೆನಪಿನಲ್ಲಿ ಈಗ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇರುವಂತಹ, ಸಂಗೀತಕ್ಕೋಸ್ಕರ ತಮ್ಮ ಜೀವನವನ್ನು ಇಟ್ಟಿರುವಂತಹ ಗುರುಶ್ರೇಷ್ಠರನ್ನು ಗೌರವಿಸುವುದರ ಮೂಲಕ ಪ್ರಸ್ತುತಪಡಿಸುತ್ತೇವೆ. ವೀಕ್ಷಕರೇ, ಇಂದು ನಾವು ಸಂಸ್ಮರಿಸಲಿಕ್ಕಿರುವಂತಹ ವಿಶೇಷ ಗುರುಶ್ರೇಷ್ಠ ತಂತ್ರಿ ನಾದ ಸಂಧಾನ ಮಗ್ನ ದಿವಂಗತ ವಿದ್ವಾನ್ ಕಿನಿಮುಲ್ಕೆ ರಾಘವೇಂದ್ರ ಭಟ್ಟ ಇವರನ್ನು ನೆನಪಿಸಿಕೊಳ್ಬೇಕು ಅಂತ ಗುರುಗಳಾದ ವಿದ್ವಾನ್ ಪಿ ಮಧುರು ಬಾಲಸುಬ್ರಹ್ಮಣ್ಯಂ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಕಿನಿಮುಲ್ಕೆ ರಾಘವೇಂದ್ರ ಭಟ್ ಇವರು ಕನ್ನರ್ಪಾಡಿ ಒಳ್ಳೆಯ ವಯಲಿನಿಸ್ ವಿದ್ವಾಂಸರಾಗಿದ್ದು ಉಡುಪಿ, ಮಣಿಪಾಲ ಮುಂತಾದ ಕಡೆ ತುಂಬ ವಿದ್ಯಾರ್ಥಿಗಳನ್ನು ಹೊಂದಿರುತ್ತಾರೆ. ಅವರ ತಂದೆಯವರು ತಿರುಚೆಂದೂರು ಇಲ್ಲಿ ಪೂಜೆಯನ್ನು ಮಾಡುತ್ತಿದ್ದು, ಆಮೇಲೆ ನಂತರ ಕನ್ನರ್ಪಾಡಿಗೆ ಬಂದು ಕನ್ನರ್ಪಾಡಿ ದೇವಸ್ಥಾನದಲ್ಲಿ ಮುಖ್ಯ ಅರ್ಚಕರಾಗಿ ಸೇವೆ ಸಲ್ಲಿಸಿದರು. ತನ್ನ 20ನೇ ವಯಸ್ಸಿಗೆ ಶ್ರೀಯುತ ರಾಘವೇಂದ್ರ ಭಟ್ರು ಚೆನ್ನೈಗೆ ಹೋಗಿ ಅಲ್ಲಿ ಶ್ರೀನಿವಾಸರಾವ್ ಎಂಬವರಲ್ಲಿ ಸಂಗೀತ ವಿದ್ಯಾಭ್ಯಾಸ ಮಾಡಿ ತದನಂತರ ಉಡುಪಿಗೆ ಬಂದು 1957ರಿಂದ 6-7 ವರ್ಷ ಅಕಾಡೆಮಿ ಸಂಗೀತ ಶಾಲೆ ಇಲ್ಲಿ ಶಿಕ್ಷಕ ವೃತ್ತಿಯನ್ನು ಮಾಡಿದರು. ಆಮೇಲೆ ಗುಬ್ಬಿ ವೀರಣ್ಣ ಕಂಪನಿ ಮುಂತಾದ ನಾಟಕ ಕಂಪನಿಗಳಲ್ಲಿ ಸಂಗೀತ ನಿರ್ದೇಶನ ನೀಡಿದ ಅನುಭವವೂ ಸಹ ಇವರಿಗಿತ್ತು. ಇವರ ಈ ಕಲಾ ಸೇವೆಗೆ ಅವರ ಸಂಸ್ಮರಣೆಯನ್ನು ನೆನೆಸುತ್ತಾ ಇಂದಿನ ಈ ಮಧುರು ಮಾಧುರ್ಯದ ಸಂಸ್ಮರಣಾ ಕಾರ್ಯಕ್ರಮದ ಸಂಸ್ಮರಣೆಯ ಗೌರವವನ್ನು ಶ್ರೀಯುತ TG ಗೋಪಾಲಕೃಷ್ಣ ಇವರಿಗೆ ಮಂಗಳೂರು ಇವರಿಗೆ ನೀಡಲು ತುಂಬ ಸಂತೋಷ ಪಡುತ್ತಿದ್ದೇವೆ. ವೀಕ್ಷಕರೇ, ಇಂದು ನಮ್ಮಿಂದ ಅಭಿನಂದಿಸಲ್ಪಡುವ ಗುರುಶ್ರೇಷ್ಠ ಸಹೃದಯ ಹೃತ್ ತಂತ್ರಿ ಸ್ಪಂದನ ಚತುರ ವಿದ್ವಾನ್ TG ಗೋಪಾಲಕೃಷ್ಣನ್ ಇವರನ್ನ ಗೌರವಿಸಬೇಕು ಅಂತ ವಿದ್ವಾನ್ ಪಿ ಮಧುರು ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯ ಪದಾಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಸನ್ಮಾನಕ್ಕೆ ಸನ್ಮಾನಗೊಂಡ ಗುರುಶ್ರೇಷ್ಠರಿಂದ ಪ್ರತ್ಯುತ್ತರ. Dear students, I take this opportunity to thank my Gurujis, without whom I will not be able to come over here and meet you all. So hence I dedicate this honor to them rather than to me. Honoring an artist is not honoring a particular artist. It is honoring the art. We have to honor the art. We are doing that. I am representing and I am one among them only. And those who are learning music, there is a tendency that to perform on a stage, they prepare and they perform. That's all. But that is not enough actually, according to me. It is for students I am telling. We have to listen those who have already rendered, those great artists who have left behind so many, and we have to follow their footsteps, which I am doing. Whatever little I am doing here, it is because of the earnest effort of my Gurujis and my parents. Thank you very much. ವೀಕ್ಷಕರೇ, ಎರಡನೆಯ ಸಂಸ್ಮರಣೆ ಮೃದಂಗ ಕಲಾಶ್ರೀ ದಿವಂಗತ ವಿದ್ವಾನ್ ಕೆ ಹರಿಶ್ಚಂದ್ರನ್ ಇವರನ್ನು ನೆನಪಿಸಿಕೊಳ್ಬೇಕು, ಇವರ ಬಗ್ಗೆ 2 ಮಾತುಗಳನ್ನು ಆಡಬೇಕು ಅಂತ ವಿದ್ವಾನ್ ಪಿ ಮಧುರು ಬಾಲಸುಬ್ರಹ್ಮಣ್ಯಂ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಕೆ ಹರಿಶ್ಚಂದ್ರನ್ ಉಡುಪಿ ಜಿಲ್ಲೆಯವರೇ ಹೌದು, ನಮ್ಮ ಊರಿನವರು ಹೌದು. ಆಮೇಲೆ ಮೈಸೂರಿಗೆ ಹೋಗಿ ಮೃದಂಗ ಪ್ರಾಕ್ಟೀಸ್ ಅಭ್ಯಾಸ ಮಾಡಿ ಸಾಮಾನ್ಯ ಎಲ್ಲ ಹಿರಿಯ ಕಲಾವಿದರಿಗೆ ಚಂಬೆ, TR ಮಹಾಲಿಂಗಮ್ಮು, ಮಹಾರಾಜಪುರಂ ವಿಶ್ವನಾಥ ಅಯ್ಯರು, ಹೀಗೆ ಅಗ್ರಗಣ್ಯ ಕಲಾವಿದರಿಗೆಲ್ಲ ತಮ್ಮ ಮೃದಂಗ ಪಕ್ಕವಾದ್ಯ ನುಡಿಸಿ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದವರು. ಹಾಗೂ ನಾನು ಕಾಂಚನದಲ್ಲಿ ಕಲಿತಿದ್ದಾಗ ನಮ್ಮ ಗುರುಗಳು ಸಹ ಅವರ ಮೃದಂಗವಾದನವನ್ನು ಇಷ್ಟಪಟ್ಟಿದ್ದರು. ಅವರ ಜೊತೆಗೂ ಸಹ ತುಂಬ ಸಲ ನುಡಿಸಿರ್ತಾರೆ. ಉತ್ತಮ ಕಲಾವಿದರು ಹಾಗೂ ಒಳ್ಳೆಯ ಜನ, ಒಳ್ಳೆಯ ಸ್ನೇಹಿತರು ಆಗಿದ್ದು ತಮಗೆ ತುಂಬ ಆತ್ಮೀಯರಾಗಿದ್ದರು. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ತುಂಬ ಮೃದಂಗ ವಿದ್ಯಾರ್ಥಿಗಳನ್ನು ಸಹ ಪಡೆದಿದ್ದರು. ಅವರಿಗೆ 2003ರಲ್ಲಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಕಲಾ ಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ.
ಇಂಥ ಮಹನೀಯರ ಹೆಸರಿನಲ್ಲಿ ಇಂದಿನ ಈ ಸಂಸ್ಮರಣಾ ಕಾರ್ಯಕ್ರಮವನ್ನು ಅದರ ಗೌರವವನ್ನು ಶ್ರೀಯುತ ಪ್ರಸಿದ್ಧ ವಿದ್ವಾಂಸರಾದ ಪುಂಡ್ಯೂರು ಶ್ರೀ ಪುಣಿಚಿತಾಯ ಇವರಿಗೆ ನೀಡಲು ತುಂಬ ಹರ್ಷಪಡುತ್ತಿದ್ದೇವೆ. ವೀಕ್ಷಕರೇ, ಇನ್ನೊಬ್ಬ ಗುರುಶ್ರೇಷ್ಠರನ್ನ ಅಭಿನಂದಿಸಲು ಕಾತರರಾಗಿದ್ದೇವೆ. ಮೃದಂಗ ವಾದನ ಕಲಾಕುಶಲ ವಿದ್ವಾನ್ ಪುಂಡೂರು ಪುರುಷೋತ್ತಮ ಪುಣಿಂಚತ್ತಾಯ ಇವರನ್ನ ಗೌರವಿಸಬೇಕು ಅಂತ ವಿದ್ವಾನ್ ಪಿ ಮಧುರ್ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯ ಸರ್ವ ಸದಸ್ಯರನ್ನ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಸನ್ಮಾನಿತರಿಂದ ಪ್ರತ್ಯುತ್ತರ, ಅದರ ಜೊತೆಗೆ ಅವರ ಕಲಾ ಕುಶಲತೆಯನ್ನು ಮೆರೆಯುವಂತಹ ಮೃದಂಗ ವಾದನದ ಸಣ್ಣ ತುಣುಕು. ಎಲ್ಲ ಅತಿಥಿಗಳಿಗೂ ನಮಸ್ಕಾರ. ಮಧುರ್ ಬಾಲಸುಬ್ರಹ್ಮಣ್ಯಂ ಮತ್ತು ನಮ್ಮದು ಒಡನಾಟ ಬಹಳ ಕಾಲದಿಂದ, ಬಹಳ ಸಣ್ಣ ಪ್ರಾಯದಿಂದಲೇ ನಡೆದಿದೆ. ಸುಬ್ಬರತ್ನಂನ ಅಪ್ಪನೇ ನನ್ನನ್ನು ಸಂಗೀತ ಕೇಳಿದ್ದು ಹಾಕಿದ್ದು. ನಮ್ಮ ಪುಂಡೂರು ಮನೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಯಕ್ಷಗಾನ ಸಂಗೀತಕ್ಕೆ ಭೇದ ಇಲ್ಲ. ನನ್ನ ಅಕ್ಕ ಕೀರ್ತಿಶೇಷ ನರ್ಮದಾ ಶಿಬರೂರಾಯ ಅವತ್ತು ಹಾಡಿದರು. ನಾನು ಮದ್ದಲೆ ನುಡಿಸಿದೆ 2 ಪದ್ಯಕ್ಕೆ. ಅದು ಮುಗಿದು ನಾನು ಕೆಳಗೆ ಬಂದಾಗ ವೆಂಕಟ ಸುಬ್ರಹ್ಮಣ್ಯಂ ಅಯ್ಯರು, ನಿನ್ನ ಜಾಗ ಇದಲ್ಲ, ನಿನ್ನ ಕೈಗೆ ದೇವರು ನಾದ ಕೊಟ್ಟಿದ್ದಾರೆ, ನೀನು ಕರ್ನಾಟಕ ಸಂಗೀತಕ್ಕೆ ಬರಬೇಕು ಅಂತ ಹೇಳಿದರು. ಆಮೇಲೆ ಶರಳಾಯರ ಪ್ರೋತ್ಸಾಹ ಆಯಿತು. ಈ ಮಧ್ಯೆ ಕಾಸರಗೋಡಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ನುಡಿಸುವುದನ್ನು ಶೇಷಾಮಣಿ ಸರ್ ಅವರು ಕೇಳಿ ಅವರನ್ನು ಊಟಕ್ಕೆ ಕರ್ಕೊಂಡು ಹೋದಾಗ ನಮ್ಮ ಕಾರ್ಯಕ್ರಮ ಆಗ್ತಿತ್ತು. ಬಾಬುರೈಗಳನ್ನು ಬೈದರು, ಈ ಸಮಯದಲ್ಲಿ ಯಾಕೆ ನೀವು ಕರ್ಕೊಂಡು ಹೋದಿರಿ ಅಂತ. ನೀ ಪಡಿಕನ್ನ ஞாம் ಪಡಿಪಿಕ ಪೈಸವನ್ನು ಕೊಡ್ಕಂಡ ಅಂತ ಹೇಳಿ ಆ ದಿನ ರಾತ್ರಿ ಲಾಜಿಂಗ್ನಲ್ಲೇ ನನಗೆ ಖಂಡ ತ್ರಿಪುಟ ತಾಳದ ಮುಕ್ತಾಯ ಕೋರುವೆ ಎಲ್ಲ ಕಳಿಸಿಕೊಟ್ರು. ಪುಣ್ಯವಶಾತ್ ನನಗೆ ಎಮ್ಮಿಗೆ ಕಲ್ಲಿಕೋಟೆಯಲ್ಲಿ ಸೀಟು ಸಿಕ್ಕಿತು. 2 ವರ್ಷ ಅವರ ಮಾರ್ಗದರ್ಶನದಲ್ಲಿ ಸತತ ಮೃದಂಗ ಅಭ್ಯಾಸ ಆಯಿತು. ಆ ಸಮಯದಲ್ಲಿ TR ಮಹಾಲಿಂಗಂ ಅವರ ಕುಡಿತವನ್ನು ನಿಲ್ಲಿಸಲಿಕ್ಕೆ ಅವರ ಒಂದು ಅಭಿಮಾನಿ ಡಾಕ್ಟರ್ ರಾಮನಾಥನ್ ಅಂತ ಕಲ್ಲಿಕೋಟೆಯಲ್ಲಿ ಅವರನ್ನು ಮನೆಯಲ್ಲಿರಿಸಿ ಪ್ರತಿದಿನ ಸಂಗೀತ ಆಗ್ತಿತ್ತು. ಒಂದು ದಿವಸ ನನ್ನನ್ನು ಕರ್ಕೊಂಡು ಹೋಗಿ ಗುರುಗಳು, ಈ ಪಯ್ಯನ್ ನಾಯಿ ವಾಶಿಕರ ಅಂತ ಹೇಳಿದರು. ನನಗೆ ಭಾಳ ಹೆದರಿಕೆ ಆಯಿತು. ಅಲ್ಲಿಂದ ಶುರುವಾಯಿತು. ಆಮೇಲೆ ಕಲ್ಲಿಕೋಟೆಯ ಆಕಾಶವಾಣಿಯ ತುಂಬ ಕಲಾವಿದರಿಗೆ ನಾನು ಮೃದಂಗ ನುಡಿಸಿದ್ದೇನೆ. ಆದರೆ ನನ್ನನ್ನು ಬೆಳೆಸಿದ್ದು ಕಾಂಚನಂ ಸುಬ್ಬರತ್ನಂ ಹೋದಲ್ಲಿಗೆ ನನ್ನ ಕಲಾವಿದನ ಒಂದು ಸ್ಟೇಜಿನ ಜೀವನ ನಿಂತು ಹೋಯಿತು. ನನಗೆ ಅವಕಾಶ ಸಿಕ್ಕಿದಾಗ ಆತ್ಮೀಯರೊಂದಿಗೆ ಸೇರಿ ತುಂಬ ಕಾರ್ಯಕ್ರಮ ನುಡಿಸಿದ್ದೇನೆ. ಕಲಾಸೇವೆ ಮಾಡಿದರ ಬಗ್ಗೆ ತೃಪ್ತಿ ಇದೆ. ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಸುಬ್ರಹ್ಮಣ್ಯಂ ಅವರ ವಿಷಯದಲ್ಲೇ ಅಲ್ಲದಿದ್ದರೆ ನಾನು ಸನ್ಮಾನ ಸ್ವೀಕರಿಸಿರಲಿಲ್ಲ. ನನಗೆ ಅಷ್ಟು ಇಷ್ಟ ಇಲ್ಲ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
ವೀಕ್ಷಕರೇ, ಇದೀಗ ಸಮಯ ಗಾನಯಾನದ ನಾವೆಯಲ್ಲಿ 15ನೇ ಬಾರಿಗೆ ತಾವೆಲ್ಲ ತೇಲುವಂತಹ ಸುವರ್ಣಾವಕಾಶ. ಆಕಾಶವಾಣಿ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ. ವಯಲಿನ್ ವಾದನ ವಿದ್ವಾನ್ TG ಗೋಪಾಲಕೃಷ್ಣ ಇವರಿಂದ, ಸಹ ವಯಲಿನ್ ವಾದನ ಮಾಸ್ಟರ್ ಗೌತಮ್ ಭಟ್ GP, ಜೊತೆಗೆ ಮೃದಂಗ ವಿದ್ವಾನ್ ರವಿಕುಮಾರ್ ಕುಂಜೂರು ಹಾಗೂ ಘಟಂನಲ್ಲಿ ವಿದ್ವಾನ್ ತೃಚಿ KR ಕುಮಾರ್. ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ. ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ. Next is main item, Kiravani.
ರಾಗ ಜೋಗ್. ವೀಕ್ಷಕರೇ, ಸ್ಪಂದನ ವಾಹಿನಿ ಹಾಗೂ ಮಧುರು ಮಾಧುರ್ಯ ಗಾನಯಾನ ಸರಣಿಯ 15ನೇ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸಿ ನಮ್ಮನ್ನು ಆಶೀರ್ವದಿಸಿದ್ದೀರಿ. ಇನ್ನೂ ಹಲವಾರು ಶ್ರೇಷ್ಠ ಕಲಾವಿದರ ಪರಿಚಯ, ಜೊತೆಗೆ ಶ್ರೇಷ್ಠ ಕಲಾವಿದರ ಸಂಸ್ಮರಣೆ, ಅದರ ಜೊತೆಗೆ ಕಲಾವಿದರಿಂದ ಗಾನಯಾನದ ಮತ್ತೆ ಮುಂದಿನ ಪಯಣ. ಅಲ್ಲಿವರೆಗೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮಸ್ಕಾರ. ಮಧುರ ಮಾಧುರ್ಯ ಗಾನ